ಸೊ ಆ ಥರ ಒಂದು ನಂಟು ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ. ಮಂಗಳೂರಿಗೆ ಅವಾಗ ಬರ್ತಾ ಇರ್ತೀನಿ. ಬಟ್ ಈಗ ಬಿಗ್ ಬಾಸ್ನಿಂದ ನಿಮ್ಗೆಲ್ಲರಿಗೂ ಬಂದು ಹೋಗೋದು ಇನ್ನೂ ಗೊತ್ತಾಗತ್ತೆ ಅಷ್ಟೇ. ಕರೆಕ್ಟ್ ಅಂಚಿನ ಪುಡಿಟ್ಲ ರಡ್ಡು ಪನ್ಪುರ ತಟ್ಟು ಕುಳಂಜಿ ಮೋನೆ ಬಾರಿ ಚಿರಪರಿಚಿತವಾಯಿನಂಚಿನ ನೇರ ನುಡಿತ ನಿಷ್ಕಲ್ಮಶ ಉಡಲ್ದ ಸ್ವಭಾವದ ನಮ್ಮ ಇಂಥ ಕಾರ್ಯಕ್ರಮದ ಸನ್ಮಾನಿತರಲಾಯಿನಂಚಿನ ರಾಕೇಶ್ ಆಡಿಗ ಇಂಥ ಕಾರ್ಯಕ್ರಮ ಬೈದರ ಅರೇನು ಬಾರಿ ಮೋಕೆಡ್ ನಮ್ಮ ಅಧ್ಯಕ್ಷರು ಶಾಲ್ ಪದ್ಧತಿ ಎದುಕೊಂಡು ಶ್ರೀ ಅನಿಲ್ ಶೆಟ್ಟರ್ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮ ಬಂದಿರುವಂತಹ ರಾಕೇಶ್ ಅವರಿಗೆ ಮತ್ತೊಮ್ಮೆ ಹೃದಯಾಂತರದ ನಮಸ್ಕಾರಗಳನ್ನು ಸಮರ್ಪಿಸಿದ ನಮ್ಮನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಂಬಳದ ಈ ಮಣ್ಣಿಗೆ, ತುಳುನಾಡಿನ ಈ ಮಣ್ಣಿಗೆ ತಮಗೆ ಮತ್ತೊಮ್ಮೆ ಪೂರ್ತಿ ಕೊರ್ಪುನಾರು ಕಂಬಳದ ಬೊಳ್ಳಿಯಾದ ಮಾನಾದ್ರಿಂದ ಪೀಠನ ಅಲಂಕಾರ ಮತ್ತಿನಂಚಿನ ಮಾತಿನ ಮುಖ್ಯದ ಜಯಂತನಗ ಜೋರಾಯನಂಚಿನ ತಾಟಿದ ಒಟ್ಟುಗು ಅನ್ನ ಸನ್ಮಾನ ಪತ್ರನ ಹೋದರೆ ಲೋಹಿತ್ ರೈ ಕುಪ್ಪರಿಗೆ ಗೊತ್ತು ಬರಂದಿಲ್ಲ ಅರೆ ನೀವು ತೊಂದಿಲ್ಲ. ಮತ್ತು ವಾಗ್ದೇವಿ ಅಮ್ಮನವರ ಪುತ್ರರಾಗಿ 12/12/1957 ಜನಿಸಿದ ತಾವು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಸಮೀಪದ ಬಂಗಾಡಿಯಲ್ಲಿ ಪೂರೈಸಿದಿರಿ. ಪ್ರೌಢಶಾಲಾ ಶಿಕ್ಷಣದ ಸಮಯದಲ್ಲಿ ಕ್ರೀಡೆಯಲ್ಲಿ, ಅದರಲ್ಲೂ ಎತ್ತರ ಜಿಗಿತದ ಹೊಸ ದಾಖಲೆಗಳನ್ನು ನಿರ್ಮಿಸಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಬಂಗಾರದ ಪದಕ ಪಡೆದ ಹಿರಿಮೆ ತಮ್ಮದು. ಗೌರವಾನ್ವಿತ ರಾಕೇಶ್ ಅಡಿಗ ಆರ ದೈಮಗಳು ಮಾನಾದಿಗೆ ಪೀಠನ ಅಲಂಕಾರ ಮಾಡ್ಕೊಡಕ್ ಬಂದಕ್ಕೆ ಜೋರ ನೆಚ್ಚಿನ ತಾಟಿದ ಮಾನಾದಿಗೆ ಕೊರ್ಲೆ ವಿಶೇಷವಾಗಿರುವಂತಹ ಕಾರ್ಯಕ್ರಮಕ್ಕೆ ನಾವು ಕರೆದಿರುವಂತಹ ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ಬಂದಿರುವಂತಹ ತಮಗೆ ತುಳುವಣ್ಣ ಕಳಿಸಬೇಕು ಅನ್ನುವಂಥದ್ದು ನಮ್ಮ ಆಸೆ. ಅದರ ಜೊತೆಗೆ ಎಲ್ಲ ಗಣ್ಯಾತಿ ಗಣ್ಯರು ಒಟ್ಟು ಸೇರಿ ರಾಕೇಶ್ ಅವರಿಗೆ ಸನ್ಮಾನವನ್ನ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾನೆ. ವೇದಿಕೆಯಲ್ಲಿರುವಂತಹ ಗೌರವಾಧ್ಯಕ್ಷರು, ವೇದಿಕೆಯಲ್ಲಿರುವಂತಹ ಅಧ್ಯಕ್ಷರು ಮತ್ತು ಎಲ್ಲ ಗಣ್ಯಾತಿ ಗಣ್ಯರು ಒಟ್ಟು ಸೇರಿ ಪ್ರೀತಿ ಪೂರ್ವಕವಾಗಿ ಸನ್ಮಾನವನ್ನ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಅವ್ರ ಬಗ್ಗೆ ಓದ್ಬೇಕು ಅಂತ ಹೇಳಿದ್ರೆ 2 ಪೇಜಿನ ಪ್ರೊಫೈಲ್ ನನಗೆ ಬಂದಿದೆ. ಆದ್ರೆ ಚಿಕ್ಕದಾಗಿ ಓದ್ಬೇಕು ಅಂತ ಹೇಳಿದ್ರೆ ಎಲ್ಲರ ಮನೆ ಮಾತಾಗಿರುವಂತಹ ರಾಕೇಶ್ ಅವರು ಇವತ್ತಿನ ಈ ವೇದಿಕೆಗೆ ನೀವು ಬಂದಿದ್ದೀರಿ. ಕಂಬಳದ ವೇದಿಕೆ ಅಂತ ಹೇಳಿದ್ರೆ ಅದು ದೇವಸ್ಥಾನ ಇದ್ದಾಗೆ. ಅಂತಹ ಕ್ಷೇತ್ರಕ್ಕೆ ಬಂದಿರುವಂತಹ ತಮಗೆ ಮತ್ತೊಮ್ಮೆ ಎಲ್ಲ ಪವಿತ್ರವಾದಂತಹ ಹೃದಯಗಳ ಮಿಶ್ರಣ ಇರುವುದು ತುಳುನಾಡಿನಲ್ಲಿ. ಯಾಕಂದ್ರೆ ತುಳುನಾಡಿನಂತಹ ಎಲ್ಲವರ ಹೃದಯದಲ್ಲಿ ಹೃದಯ ಶ್ರೀಮಂತಿಕೆಯನ್ನು ನಾವು ಕಾಣ್ತೀವಿ. ಅಂತಹ ಹೃದಯ ಶ್ರೀಮಂತಿಕೆಯ ಆ ಗರ್ಭಗುಡಿಯ ಮನಸ್ಸಾಂತರದಲ್ಲಿ ಕೊಡುವಂತಹ ಈ ಪ್ರೀತಿಗೆ ತಾವು ಬಾಜಿನರಾಗ್ತೀರಿ ಅನ್ನುವಂತಹ ಮಾತು ಮುತ್ತುಗಳೊಂದಿಗೆ ಎಲ್ಲ ಗಣ್ಯಾತಿಗಣ್ಯರು ಸೇರಿಕೊಡುವಂತಹ ಈ ಸನ್ಮಾನವನ್ನು ತಾವು ಸ್ವೀಕರಿಸಬೇಕು ಅಂತ ಹೇಳ್ತಾ ಗೌರವಾಧ್ಯಕ್ಷರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶ್ರೀ ವೇದವ್ಯಾಸ ಕಾಮತರು, ವೇದಿಕೆಯಲ್ಲಿರುವಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು, ಅಧ್ಯಕ್ಷರು ಶ್ರೀ ಅನಿಲ್ ಶೆಟ್ಟಿ ಅವರು, ಅದೇ ರೀತಿ ಇನ್ನೊಂದು ರಾಕೇಶ್ ಅವರು ಬರಬೇಕು ಅಂತ ಹೇಳಿದ್ರೆ ಮುಖ್ಯ ಕಾರಣ ಜಗದೀಶ ಕಟ್ರಿ ಅವರು. ದಯವಿಟ್ಟು ಅವರು ಕೂಡ ವೇದಿಕೆಗೆ ಬಂದು ಜೊತೆಯಾಗಬೇಕು. ಜಗದೀಶ್ ಕಟ್ರಿ ರಾಕೇಶ್ ಅವರ ಮಾತಿಗಾಗಿ ವೇದಿಕೆ ಜೋರಾಗಿರುವಂತಹ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಮಂತ್ರಿಸಿ ಕಾರ್ಯಕ್ರಮದಲ್ಲಿ ನೆನಪುಳಿಬೇಕು ಅಂತ ಹೇಳಿ ಸನ್ಮಾನವನ್ನು ಕೂಡ ಮಾಡಿದ್ದೀವಿ. ರಾಕೇಶ್ ಅವರ ಮಾತಿಗಾಗಿ ವೇದಿಕೆ. ಮಂಗಳೂರಿನ ಎಲ್ಲ ಜನತೆಗೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ಲ ಹಿರಿಯರಿಗೂ ನಮಸ್ತೆ. ನಾನು ಮಂಗಳೂರಿಗೆ ಏನು ಹೊಸಬ ಅಲ್ಲ, ಸುಮಾರು ಸಲ ಬಂದಿದ್ದೀನಿ. ಒಂದ್ಸಲ ನೆನಿಬೇಕಂದ್ರೆ ಇದೇ ಕದ್ರಿ ಉತ್ಸವಕ್ಕೆ ಕದ್ರಿ ಕ್ರಿಕೆಟರ್ಸ್ ತಂಡದವರು ಮನೋಹರ್ ಅವರು ನನ್ನ ಕರೆದಿದ್ರು. ಅವರು ಆಗ ಹೇಳಿದ್ರು, ಈ ಕದ್ರಿ ಉತ್ಸವಕ್ಕೆ ನೀವು ಬಂದು ಕದ್ರಿ ದೇವರ ಆಶೀರ್ವಾದ ತಗೊಂಡ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ, ನಿಮಗೆ ಸಾಕಷ್ಟು ಸಿನಿಮಾನ ರಂಗದಲ್ಲಿ ನಿಮಗೆ ತುಂಬ ಬೆಳವಣಿಗೆ ಆಗುತ್ತೆ, ನೋಡ್ತಾ ಇರಿ ಅಂತ ಹೇಳಿದರು. ಆ್ಯಂಡ್ ಅವ್ರು ಹೇಳಿದಾಗೆ ನನಗೆ ತುಂಬ ಒಳ್ಳೇದಾಯಿತು. ಸೊ ಆ ಥರ ಒಂದು ನಂಟು ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ. ಮಂಗಳೂರಿಗೆ ಅವಾಗ ಬರ್ತಾ ಇರ್ತೀನಿ. ಬಟ್ ಈಗ ಬಿಗ್ ಬಾಸ್ನಿಂದ ನಿಮ್ಗೆಲ್ಲರಿಗೂ ಬಂದು ಹೋಗೋದು ಇನ್ನೂ ಗೊತ್ತಾಗತ್ತೆ ಅಷ್ಟೇ. ಆ್ಯಂಡ್ ನಮ್ಮ ನೆಚ್ಚಿನ ಶಾಸಕರಾದ ವೇದವ್ಯಾಸ ಕಾಮತ್ ಅವರು,
ಅವರು ನನ್ನ ಯಾವುದೇ ಒಂದು ಸೆಲೆಬ್ರಿಟಿ ಅಥವಾ ಹೀರೋ ಅಂತ ಕರೆಸಿಲ್ಲ, ನಮ್ಮ ಹುಡುಗ ಅಂತ ಪ್ರೋತ್ಸಾಹ ನೀಡೋಕ್ಕೆ ಕರೆಸಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿ ಜಗದೀಶ್ ಅವರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ಎಲ್ಲ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ನಾನು ತುಂಬ ಆಭಾರಿಯಾಗಿದ್ದೀನಿ. ಇದೇ ರೀತಿ ನಿಮ್ಮೆಲ್ಲರ ಜೊತೆ ಸಂಪರ್ಕದಲ್ಲಿರೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ. ನಮಸ್ತೆ.